ಬೃಹತ್ ಆಕಾರದ ಕಾಳಿಂಗ ಸರ್ಪವೊಂದು ಉಡುಪಿ ಜಿಲ್ಲೆಯ ಹೆಬ್ರಿಯ ಬಂಟರ ಭವನದ ಮನೆಯ ಬಳಿ ಕಾಣಿಸಿಕೊಂಡಿದೆ. ಇಲ್ಲಿ ಹಲವು ಮನೆಗಳು ಇರುವುದರಿಂದ ಏಕಾಏಕಿ ಹಾವನ್ನ ಕಂಡ ಸ್ಥಳೀಯರು ಆತಂಕಗೊಂಡು ಉರಗ ತಜ್ಞ ನಾಗರಾಜ್ ಅವರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಇವರು ಹಾವನ್ನ ಹಿಡಿದು ಬಳಿಕ ಹಾವನ್ನ ಸೋಮೇಶ್ವರ ಅಭಯಾರಣ್ಯಕ್ಕೆ ಸುರಕ್ಷಿತವಾಗಿ ಬಿಟ್ಟಿದ್ದಾರೆ. ಒಂದ್ಸರಿ ಕಚ್ಚಿಲ್ಲ ಕಣ, ಹಿಂಗ್ ಮಾಡ್ಲ ಕಣ, ಬಡು ಬತ್ತಿಲ್ಲ ಅದು. ಈಗ ಓಪನ್ ಮಾಡ್ಬಿಡಿ, ಗಟ್ಟಿಗೆ. ಏನ್ ಖುಷಿ ಅಂದ್ರೆ ಸುಸ್ತಾಯ್ತು ತುಂಬಾ.